ಉದ್ಭವ್ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಸಂಸ್ಥೆಯ ನೂತನ ಕಚೇರಿ ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿರುವ ಹೆಗ್ಡೆ ಆರ್ಕೇಡ್ನ 2ನೇ ಮಹಡಿಯಲ್ಲಿ ಶುಭಾರಂಭಗೊಂಡಿತು. ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಗೋಪಿನಾಥ್ ಶೆಟ್ಟಿ ಅವರು ಸಂಸ್ಥೆಯ ನೂತನ ಕಚೇರಿಯನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬೆಳೀತಾ ಇರುವ ಪುತ್ತೂರಿಗೆ ಈ ಸಂಸ್ಥೆ ಒಂದು ಉತ್ತಮ ಅಸೆಟ್ ಆಗಬೇಕು. ಜನತೆಗೆ ಪಾರದರ್ಶಕ ಮತ್ತು ನಗುಮುಖದ ಸೇವೆ ಈ ಸಂಸ್ಥೆಯಿಂದ ಸಿಗುವಂತಾಗಲಿ. ಜನರ ವಿಶ್ವಾಸದೊಂದಿಗೆ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ಶುಭ ಹಾರೈಸಿದರು. ಕನ್ಸ್ಟ್ರಕ್ಷನ್ ಅಂತ ಹೆಸರಿಟ್ಕೊಂಡು ಒಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡಬೇಕು, ಪುತ್ತೂರಿಗೆ ಒಂದು ಅಸೆಟ್ ಆಗಬೇಕು ಅಂತ ಹೇಳಿ ಒಂದು ಆಫೀಸನ್ನು ತೆರೆದಿದ್ದಾರೆ. ಈಗಾಗಲೇ 5 ವರ್ಷ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲದೆ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದಲ್ಲೂ ಇಂಜಿನಿಯರ್ ಆಗಿ 2-3 ವರ್ಷ, ಒಂದೂವರೆ ವರ್ಷ ಕೆಲಸ ಮಾಡಿದ್ರು. ಅಲ್ಲಿ ಸಾಕಷ್ಟು ಅನುಭವ ಆಗಿದೆ ಅವರಿಗೆ. ನಮ್ಮಲ್ಲೆಲ್ಲ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳೇ ಮಾಡ್ತಾ ಇರೋದು, ದೊಡ್ಡ ಬಿಲ್ಡಿಂಗ್ಗಳೇ. ಅದ್ರ ಬಗ್ಗೆ ಒಳ್ಳೆಯ ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ನಮಗೆ ಭಾರಿ ಅಭಿಮಾನ ಇತ್ತು. ಅವ್ರನ್ನ ಬಿಡ್ಲಿಕ್ಕೆ ಮನಸ್ಸಿರಲಿಲ್ಲ. ಆದರೆ ಸ್ವಂತವಾಗಿ ಉದ್ಯಮ ಈ ಕನ್ಸಲ್ಟಿಂಗ್ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿಕೊಂಡು ಅವ್ರು ಬಂದಿದ್ದಾರೆ. ಇದನ್ನು ಆಫೀಸನ್ನು ಪ್ರಥಮವಾಗಿ ಈಗ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಯಶಸ್ಸು ಸಿಗಲಿ. ಉದ್ಭವ್ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಸಂಸ್ಥೆಯ ಮಾಲಕ ಅನೀಶ್ ಬಡೆಕಿಲಾ ಅವರು ಅತಿಥಿಗಳನ್ನ ಸ್ವಾಗತಿಸಿ ಬರಮಾಡಿಕೊಂಡರು. ಮಾಲಕರ ತಂದೆ ಶಂಕರ್ ಭಟ್, ತಾಯಿ ರಾಜೇಶ್ವರಿ ಎಸ್ ಭಟ್, ಮಾವ ನರಸಿಂಹ ಭಟ್, ಅತ್ತೆ ಗೀತಾ ಎನ್ ಭಟ್, ಪತ್ನಿ ಅನಘಾ ಭಟ್, ತಾಲೂಕು ಪಂಚಾಯತ್ ಸದಸ್ಯ ಶಿವರಂಜನ್, ಈಶ್ವರ ಭಟ್, ಸುಬ್ರಹ್ಮಣ್ಯ ಭಟ್, ಪುತ್ತೂರು ಪೇಸ್ ಕಾರ್ಯದರ್ಶಿ ದಿನೇಶ್ ಮತ್ತಿತರ ಗಣ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.